ಓಯ್ ಎಲ್ಲ ಹೆಂಗಿದ್ರಿ? ನಮ್ಮ ಮನೆ ಕತ್ತಿ ಕಂಡ್ರಿ ಎಲ್ಲ ಮಾರ್ರೆ. ಒಂದೊಂದು ಮಕ್ಕಳು ಒಂದೊಂದು ಥರದವು. ಚಿನ್ನದಂಥ ಮಕ್ಕಳ ಈ ಥರ ಆದ್ವಲ್ಲ ಅಂದ್ಕೊಂಡೆ ಒಂದು ಯೋಚನೆ ಐತೆ ಕಣಿ. ಮಂಡಿ ಬಿಸಿ ಅದಂಗೆ ಆಯ್ತು ನನಗೆ. ಕಾಂಬ ಇವತ್ತು ಮಾತಾಡಿ ಕಾಂತೆ ಒಬ್ಬೊಬ್ಬನೇ ಕೂರಿಸ್ಕೊಂಡು ಇಬ್ಬರನ್ನ ಒಟ್ಟಿಗೆ ಕೂರಿಸ್ಕೊಂಬಕಾತಿಲ್ಲ ಎಂತ ಕೇಳಿ. ಅವಕ್ಕೂ ಮರ್ಯಾದೆ ಅನ್ಕ ಇರುತ್ತಲ್ಲ. ನಮ್ಮದದ್ರೊಳಗೂ ನಮ್ಮ ದೊಡ್ಡ ಮಗ ಮಾಡೋದು ಕತ್ತಿ ಅಂತೂ ಮರ್ಯಾದೆ ಕಳ್ಕೊಂಡೆ ಬಿಡಿ. ಅದನ್ನು ಹೇಳೋಕ್ಕೆ ನಾಚಿಕೆ ಆಯ್ತು 4 ಜನರ ಹತ್ರ. ನೆಗೆ ಬತ್ತಿತ್ತ ನಿಮಗೆ ನಗ್ಗೆ ಮಾರ್ರೆ. ನಿಮ್ಗೇನು ಹೇಳಿ, ನಮಗೆಲ್ಲಿ ಪರದಾಟ ಆಯ್ತು, ನಿಮ್ಮ ನಗಿ ಅಲ್ಲಿ ಅಲ್ಲಿ. ಓ, ಅಮ್ಮ ನಿಂತ್ಕೊಂಡಿದ್ದಾಳಲ್ಲ, ಇದೆಂತ ಕಿಲ್ಲಿ ನಿಂತ್ಕೊಂಡಿದ್ದಾಳೆ ಮನೆ ಹಿಂದೆ. ಯಾರನ್ನ ಕಾಯ್ತಿದ್ದಾಳಪ್ಪ ಇವಳು? ಅಲ್ಲ, ನಮ್ಮ ಸಣ್ಣ ಗಂಡಿನ ಪಾಪ ಕೇಳ್ರಿ, ಇದು ಅಡ್ಕೊಂಡು ಬತ್ತಿತ್ತಲ್ಲ. ಇಬ್ರು ಒಟ್ಟಾರೆ ಇಬ್ರು ಒಟ್ಟಿ ಮಾತಾಡೋಕ್ಕೂ ಸಹ ಮಾತಿಲ್ಲ. ಅಯ್ಯೋ, ಎಲ್ಲ ಗೊತ್ತಾಯ್ತು. ಎಂತ ಕತ್ತಿ ದೇವ್ರೆ, ಮುಖ ತೋರ್ಸೋಕ್ಕೆ ಒಂಥರ ಆತಿತ್ತು. ಒಂದು ನಮ್ಮನೆ ನಾಚಿಕೆ ಹಾಪದ ಕಣಿ. ಹಿಂಗಿಂದೆಲ್ಲ ಹರ್ಬ್ ಮಾಡ್ಕೊಂಡು ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಎಂತಾರ ಮಾಡಿ ಪ್ಯಾಚಪ್ ಮಾಡ್ಕಂತೆ. ಹಾಂ, ಎಂತದೆ ಮನೆ ಹಿಂದೆ ಯಾರನ್ನ ಕಾಯ್ತಿದ್ದ ಮಾಹಿತಿ? ಎಂತದ? ಯಾರನ್ನ ಕಾಯ್ತಿದ್ದ? ಎಂತ ವಿಷಯ? ಯಾರನ್ನ ಕಾಯೋದು ಮರಯ್ಯ? ನಿಮ್ಮ ಕಣ್ಣಂಗೆಲ್ಲ 2-3 ಇಲ್ಲ ಅಲ್ಲ, ಯಾರನ್ನ ಕಾಯೋದು? ಇಲ್ಲೇ ಸುಮ್ಮನೆ ನಿಂತ್ಕೊಂಡಿದ್ದೆ. ನೀವು ಹೊರಗೆ ಹೋಯ್ರಲ್ಲ, ನಿಮ್ನ ಕಾಯ್ಕಲ್ಲ ಮತ್ತೆ ಇನ್ಮೇಲಿಂದ. ಮುಂಚಿನ ಕಣ್ಣಂಗೆ ಬಿಡು ಕಾತಿಲ್ಲಲ್ಲ ಮರಯ್ಯ. ಎಂತಕ್ಕೆಮ್ಮ ಎಂತಕ್ಕೆ ಹಂಗೆ ಮಾತಾಡ್ತೇನೆ ನೀನು? ಅಯ್ಯೋ, ಇಲ್ಲಿ ಬಿಸಿಲಲ್ಲೆಲ್ಲ ಎಂತಕ್ಕೆ ನಿಂತ್ಕಂತೆ? ಕೈ ಕಾಲು ನೋವು ಮಾಡ್ಕೊ. ಹೋಗಿ ಇಲ್ಲ ಮರಯ್ಯ, ಆರಾಮ ಇದ್ದು ಜಾಸ್ತಿ ಆಯ್ತು. ಸಣ್ಣ ಕಪತಿಗಾರ ಮಕ್ಳನ್ನ ಕಾಯ್ಲಕ್ಕ, ದೊಡ್ಡ ಮಕ್ಳನ್ನ ಕಾಯಕತ್ತ ಮರಯ್ಯ. ಎಲ್ಲಿ ಹೋತ ಎಂತ ಮಾಡ್ತಾ ನಮ್ಗೇನು ಗೊತ್ತವು? ಹೇಳಿದ್ದೆ ನಮ್ಮ ಕಣಕ್ಕೆ ಅಲ್ದಾ? ಎಂತದೇ ಅಮ್ಮ, ನಿನ್ನ ಮಾತೇ ಒಂದೊಂದ್ಸಲ ಉರುಟುರುಟಿ ಮಾತಾಡು. ಎಂತ ಅನ್ಕ ಗೊತ್ತಿಲ್ಲ. ಬಾಬಾ, ಒಂದು ಚಾ ಮಾಡಿ ಕೊಡ್ಕಂಬ. ನಿನ್ನ ಕೈಯಲ್ಲಿ ಚಾ ಕುಡಿದ್ರೆ ಫಸ್ಟ್ ಕ್ಲಾಸ್ ಹತ್ಕಣ. ಹದ್ದ ಇಲ್ಲಿ ಕಡೆ ನಿನ್ನ ಹತ್ರ ಒಂಚೂರು ಮಾತಾಡ್ಕೆ ಇವತ್ತು. ಕೂಕು ಇಲ್ಲೇ ಕೂಕು, ದಾರಿ ಮೇಲೆ ಬೇಡ, ಅಲ್ಲಿ ಬದಿಲ್ ಕೂಕು. ಎಂಥದ್ದು ವಿಷಯ ಕೆಂಕಿತ್ತು ನಿನ್ನ ಹತ್ರ. ಅಯ್ಯೋ, ಬುಡಕ್ಕೆ ಬಂದಳಲ್ಲ ಬೇ, ಎಂತ ಮಾಡೋದೀಗ? ಎಂತ ಮಾತಾಡೋದು ಮಾರೈತಿ, ಬಾ ಒಳಗೆ ಹೋಗಿ ಮಾತಾಡುವ. ಅಮ್ಮ, ಒಂದು ಆಮ್ಲೆಟ್ ಮಾಡಿ ಕೊಡಿ, ಹೊಟ್ಟೆ ಹಸಿತಿತ್ತು. ಐಲಿ ಪ್ಲೀಸ್. ನಿಂದು ಯಾವ ಥರ ಹೊಟ್ಟೆ ಹಸು ಅನ್ಕ ನಂಗೆ ಗೊತ್ತಿತ್ತ. ಇಲ್ಲೇ ಕೂತ್ಕೊ ಮಾತಾಡೋ ಬಾ. ಒಳಗೋರು ಅಪ್ಪ ಇದ್ರು, ಅಡ್ಡಿಲ್ಲ ಅಂತ ಹೇಳ್ರೆ ಅವ್ರ ಎದುರಿಗೆ ಮಾತಾಡ್ತೆ. ಹೆಂಟು ಇದ್ದಾಳೆ ನಿಂದು, ಗೊತ್ತಾಯ್ತಲ್ದೆ ಅಂತ ಮಾತಾಡ್ಕೊಂತಿದ್ದೆ ಅನ್ಕೊಂಡು. ಶಾಮಲ್ ಎದುರಿಗೆ ಮಾತಾಡೋದಾ? ಅಂತ ಇರುತ್ತೆ ಮರಿತೆ ಅಂತ ಸೀಕ್ರೆಟ್ ಮಾತಾಡೋಕೆ. ಎಂತ ಇತ್ಕಂಬ, ಅಮ್ಮ ಮಕ್ಕಳ ಮಧ್ಯೆ ಎಂತ ಸೀಕ್ರೆಟಿಂದ ಮಾತಾಡೋದಿರುತ್ತೆ ಹೇಳ. ಆಯ್ತು ಬಾ, ಇಲ್ಲೇ ಕೂಕಂಬ. ಹೋಗೂರೇ ಕೂಕಮ್ಮ. ನಾಚಿಕೆ ಮುಳ್ಳು ಬೆಳೆದಿದ್ದು ಆಚೆ ಬದಿಗೆ, ಕಂಡ್ಕ ಕೂಕೋ. ಕಾಲಿಗೆಲ್ಲ ಮುಳ್ಳು ಇಟ್ಟರೆ ಎಂತ ಅನ್ಸೋದಿಲ್ಲ ಮಗ. ಈಗ ಮನಸ್ಸಿಗೆ ಮುಳ್ಳು ಇಟ್ಟಿತ್ತಲ್ಲ, ಕಾಲು ಮುಳ್ಳು ಎಂತ ಲೆಕ್ಕಕ್ಕಿಲ್ಲ. ಎಂತ ಆಯ್ತಮ್ಮ ನಿಂಗೆ? ಎಂತಕ್ಕೆ ಹಿಂಗೆಲ್ಲ ಮಾತಾಡ್ತೆ ನೀನು? ಒಂಥರ ಮಾತಾಡ್ತೇಪ್ಪ. ನಿನ್ನೆ ರಾತ್ರಿಯೂ ಮಾತಾಡ್ಸ್ಲಿಲ್ಲ ನಾ ಬಂದು ಮಾತಾಡ್ರೆ. ಎಂತಾಯ್ತು ನಿಂಗೆ? ಬೇಡ, ಈಗ ಸೀದಾ ವಿಷಯಕ್ಕೆ ಬತ್ತೆ ಕಣ. ನಿನ್ನೆ ಎಂತ ಕಲ್ಲಿ ನೀರು ಚಾ ಕುಡಕ್ಕೆ ಹೋದ ಅಂಗಡಿಯಲ್ಲ? ಅದು ಅಷ್ಟು ರಾತ್ರಿ ಗಟ್ಟಿಗೆ ಹುಡುಗಿಯರೊಟ್ಟಿಗೆ. ನಿಂಗೆ ಎಂತ ಕುಣಿಸುತ್ತಾ? ಮಂಡಿಗಿಂತ ಸಮಯ ಇತ್ತ ಅಂತ ನಿಂಗೆ? ನೀ ಒಬ್ಬ ಮದುವೆ ನನಗೆ ನಿಂಗೆ ತಲೆಯಲ್ಲಿ ಇರಲಿ. ಅಂಥದ್ದೇ ಮರಿತಿ ನೀನು, ಬರೀ ಡೌಟ್ ಮಾಡೋದು ಕಣ. ಅಂತ ಸುಮ್ಮನೆ ಒಂದು ಡೌಟ್ ಮಾಡ್ತೆ. ಅದಲ್ಲ, ಅವನ್ನ ಪೋಷು ಬಪ್ಪ ಕೇಳ್ದ ಅನ್ಕ ಹೋದ್ ಮರಿತಿ. ಇಲ್ಲಾಂದ್ರೆ ನಾ ಏಗ್ಲಿಕ್ಕಾರ ಹೋತ್ನಾ? ಇಷ್ಟಕ್ಕೆ ಹೋಪ ಮಗ ನೀನಲ್ಲ ಅನ್ಕ ನಂಗೆ ಗೊತ್ತಿತ್ತು. ಆ ಹುಡುಗಿ ಯಾರು? ಆ ಹುಡುಗಿ ಮರಿತಿ? ಯಾವ ಹುಡುಗಿ? ಅದೇ ಒಂದು ನೀಲಿ ಡ್ರೆಸ್ ಬುನಿಯನ್ ಕಣಿಂದ ಹಾಕೊಂಡಿತ್ತಲ್ಲ, ಆ ಹುಡುಗಿ ಯಾರು? ಕಣ್ ಬೇಡ ಅಂತ ಹೇಳುದು. ಆ ಹುಡುಗಿ ಯಾರು ಮರಿತಿ? ಆ ಪಿಂಕಿ ಹೆಣ್ಣಿಂದ ಯಾರು ಫ್ರೆಂಡ್ ಅಂಬ್ರು. ನಂಗೆ ಎಂತ ಗೊತ್ತಿತ್ತು ಆ ಹುಡುಗಿ ಯಾರು ಅನ್ಕಂಡ? ಆ ಹುಡುಗಿ ನನ್ನ ಕಾಂತಿಪ್ಪು ರೀತಿಲ್ಲ ನಂಗೆ ಗೊತ್ತಾಯ್ತು. ನಿಂಗೂ ಆ ಹುಡುಗಿಗೂ ಎಂಥದೋ ಸಂಬಂಧ ಇತ್ತು ಅನ್ಕಂಡಕ್ಕ. ನೀನು ಯಾರನ್ನ ಮಂಗ ಮಾಡೋದು ಹೇಳ? ಎಲ್ಲಿ ಹುಡುಗಿ ಅದ? ಯಾವ ಊರು? ಗೊತ್ತಿಲ್ಲ ಮರಿತಿ, ಸತ್ಯ ಗೊತ್ತಿಲ್ಲ. ಹೌದಾ? ನಿಂಗೆ ಗೊತ್ತಿಲ್ಲಲ್ಲ? ಹಂಗಾರೆ ಪಶುನೇ ಅದು ಕೇಳ್ತೆ. ಅವನಿಗೆ ಯಾರು ಗೊತ್ತಿದ್ದಕ್ಕಂತ ಸಾವಿರ ಹತ್ರ ಹೇಳಿ ಕೊಡ್ತೆ ತಾಡಿ. ಯಾವುದಾದ್ರು ಹುಡುಗಿಯರ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು. ಅವನು ಎಂತಕ್ಕೆ ಮರಿತಿ ಕರೋಕೀಗ ನೀನು? ನಿನ್ನೆಲ್ಲ ಇದ್ದೀನಲ್ಲ ಇಲ್ಲೇ. ಪುಣ್ಯ ಮರಿತಿ ನೀನು ಅಂತ ಕೇಳ್ತಿದ್ದ ಅವನ ಹತ್ರ. ಅಷ್ಟಪ್ಪ ಎಂತಕ್ಕೆ? ಅಷ್ಟಪ್ಪ ನೀನು ಅವನಿಗೆ ಕೇಳ್ರಿ, ನೀನು ಎಂತಕ್ಕೆ ರಗಳೆ ಹಬ್ಬದ? ಹೇಳ ಹೇಳಿ ಎಂತ ಅನ್ಕೊಂಡು ಹೇಳ. ಅವಳು ಎಂತಕ್ಕೆ ನಂಗೆ ಅತ್ತೆಗಿತ್ತೆ ಎಲ್ಲ ಅಂತ ಹೇಳಿದೆ. ಸುಮ್ಮನೆ ಹುಡುಗಿಯರು ಹಾಗೆಲ್ಲ ಕರೋದಿಲ್ಲ. ನಾನು ಆಗಲೇ ಅಂದಾಜು ಹಾಕಿದೆ. ನಿಂದು ಎಷ್ಟು ದಿನ ನಾಟಕ ಅಂತ ಗೊತ್ತಿಲ್ಲ ಅಂತ ಮಾಡಬೇಡ ನೀನು. ಅಪ್ಪ ಹಿಂಗೆ ಗೊತ್ತಿತ್ತಂಬ್ರಲ್ಲ, ಅಪ್ಪ ಹೇಳ್ರಿ ಇವತ್ತು ನನಗೆ. ಅಯ್ಯೋ, ಈ ಅಪ್ಪ ಅಮ್ಮನ ಹತ್ರ ಹೇಳಿದ್ರ ಮುಗಿದ ಕತೆ ಇನ್ನು. ನಿಜ ಹೇಳ್ತಿ? ಈಗ ಸೊಡ್ ಮೇಲೆ ತೊಟ್ಟುದ ನಾಕ. ಎಷ್ಟು ನಾಟಕ ಮಾಡ್ತೆ ಕಡೆ ನೀನು? ಹಾಂ, ಸುಮ್ಮನೆ ಐಕಂಡಂಗೂ ಜಾಸ್ತಿ ಆಡ್ತೇವೆ. ಎಂತ ಏನು ಕತೆ ಹೇಳ. ನಾ ಸೀದಾ ಅವ್ರ ಮನೆಗೆ ಹೋಗಿ ಹೇಳಿ ಬಪ್ಪಳೆ ಆ ಹುಡುಗಿ ಮನೆಗೆ ಹೋಗಿ. ನೀನೀಗ ನಂಬರ್ ಗಿಂಬರ್ ಕೊಡ್ಲ ಅಂದರೆ ನಾನು ಕಾಲೇಜಿಗೆ ಹೋಗ್ತೆ ಈಗ ಸೀದಾ ಅಷ್ಟೇ. ಇಲ್ಲ ಅವಳ ನಂಬರ್ ಎಲ್ಲ ನನ್ನ ಹತ್ರ ಇಲ್ಲ ಮೈತಿ. ಕೆಪ್ಪಿ ಮೇಲೆ ತೊಡ್ತೆ ಈಗ. ಮೊನ್ನೆ ಎಲ್ಲ ಗೊತ್ತಾಯ್ತು, ಅಪ್ಪ ಹೇಳಿರಲ್ಲ ನಿಂಗೆ ಎಂತ ವರ್ಕ್ ಫ್ರಮ್ ಹೋಮ್ ಅನ್ಕಂಡ. ಅಲ್ಲಗಡ ಹೆಟ್ಟಬ್ಬಿ ಹತ್ರ ನೀನು ಸುಳ್ಳು ಹೇಳ್ದಿಯಲ್ಲ, ಕೆಲಸ ಮಾಡ್ತಿದ್ದೆ ಅನ್ಕಂಡು. ಹೆಂಡತಿ ಹತ್ರ ಪಾಪ ಆ ಹೆಣ್ಣು ಎಂತೆಲ್ಲ ಆಸೆ ಇಟ್ಕೊಂಡಿದ್ದ ಜೀವನದಲ್ಲಿ. ನೀನು ಇನ್ನೆಂಥದ್ದು ಮಾಡೋಕೆ ಹೊರಟಿದೆ. ನಿಂಗೆ ಒಳ್ಳೇದತ್ತ ಕಂಡರ ಹೆಣ್ಣಿಗೆಲ್ಲ ಕಣ್ಣೀರು ಬರ್ಸ್ರೆ.
ಎಂತ ಅಂತ ಅನ್ಕೊಂಡಿದ್ದೆ ಹೇಳಿ ನೀನೆ. ನನ್ನ ಮಗ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಯ್ತು ನಿನ್ನ. ಅಲ್ಲ, 4 ಜನರ ಮುಂದೆ ಮರ್ಯಾದಿಲ್ಲ ನಾವು ಓಡಾಡೋಕ್ಕಿತ್ತ ಮಗ. ಇಂಥದ್ದೆಲ್ಲ ಮಾಡ್ಕೊಂಡ್ರೆ ನಾಳೆ ದೊಡ್ಡ ಕತಿಯಾರೆ. ಹಾಂ, ನಿಂಗೆ ಅಷ್ಟು ಅರ್ಥ ಆಗ್ಬೇಡ್ದೆ ಹೇಳ. ಶಾಮನ್ ಮನೆಯಲ್ಲಿ ಕಂಪ್ಲೇಂಟೇ ಮಾಡ್ರಿ, ಎಂತ ಮಾಡ್ತೆ ಹೇಳ. ಹಿಂಗಿಂದೆಲ್ಲ ಮಾಡ್ಕೊಂಡ್ರೆ ಎಂಥ ಮಗನ ಹೆತ್ತಿರಂಕ ನಂಗಲ್ದ ಮಾತಾಡೋದು ಹೇಳು ಮಗ. 4 ಜನ ಊರರೆಲ್ಲ ಮಾತಾಡ್ರೆ ಮರ್ಯಾದೆ ಎಂತ ಕತ್ ಹೇಳಿ ನಮ್ದು. ಇಂಥವೆಲ್ಲ ಕೆಲಸ ಮಾಡ್ಕೊಂಡಿದ್ದೆ, 2 ಮಕ್ಕಳಿದ್ದು ನಿಂಗೆ. ಈ ವಯಸ್ಸಿಗೆ ಬೇಕಿದ್ದಿತ್ತ ನಿಂಗೆ ಹೇಳ. ಅದಂತ ಹೇಳ್ತಾರಲ್ಲ, 40 ಮೇಲೆ ಗಂಡಸರಿಗೆಲ್ಲ ಹರೆಯ ಬಪ್ಪದನ್ಕ ಆ ಥರ ಮಾಡ್ತೇನೆ ನೀನು. 35 ವರ್ಷಕ್ಕೆ ನಿಂಗೆ ಶುರು ಆಯ್ತಾ? ಅಮ್ಮ, ನಿಂಗೆ ವಿಷಯ ಗೊತ್ತೇ ಆಯ್ತಂದ್ರೆ ಇನ್ನೆಂಥ ಮುಚ್ಚುಮರಿ ಇಲ್ಲ ಮರಿತಿ. ಹೌದು, ಆ ಹೆಣ್ಣು ಹಿಂಗೆ ಮೆಸೇಜೆಲ್ಲ ಮಾಡ್ಕೊಂಡು ಒಂಥರ ನನಗೂ ಒಂಥರ ಹೆಣ್ಣಿನ ಮೇಲೆ ಆಸೆ ಅಪ್ಸುರು ಆಯ್ತಮ್ಮ. ನನ್ನ ಕ್ಷಮಿಸಮ್ಮ, ನಿಂಗೆ ಮುಂದೆ ಹೇಳೋಕ್ಕೂ ನಂಗೆ ನಾಚಿಕೆ ಆಯ್ತು. ಅದು ಹೆಂಗೆ ಹೋಯ್ತು ನನಗೆ ಗೊತ್ತಿಲ್ಲ. ಆಚೆ ಬದಿ ತಲೆ ನನಗೂ ಒಂಥರ ಮನೆದೆಲ್ಲ ಒಂಥರ ತಲೆ ಬಿಸಿ ಆಗ್ತಿದ್ದಿತ್ತ. ಹಂಗೆ ಅದು ಆಚೆ ಬದಿ ವಾಲ್ಕಂತಮ್ಮ ಬೇಕಂತ ಮಾಡ್ಕೊಂಡದಲ್ಲ. ಅಪ್ಪ ಯಾಕಂದ್ರೆ ನೀನೇ ಮುದ್ದು ಮಾಡಿ ಸಾಕಿ ಹಾಳು ಮಾಡಿದೆ ಮಕ್ಕಳನ್ನ ಅಂತಾರೆ. ಈಗ ಕಾಣ್ ನನ್ನ ಮೇಲೆ ಬಂತು, ನನ್ನ ಮರ್ಯಾದೆಯೂ ಹಾಳು ನೀವು ಮಾಡೋ ಕೆಲಸದಿಂದ. ಎಷ್ಟು ನಾಚಿಕೆ ಆದಂಗಿತ್ತು ಗೊತ್ತಾ. ರಾತ್ರಿ 1 ಹನಿ ನಿದ್ದೆ ಬರಲಿಲ್ಲ ನನಗೆ, ಅಷ್ಟು ತಲೆ ಕೆಟ್ಟು ಹೋಯ್ತು. ಇನ್ನು ಶ್ಯಾಮಲ್ನಿಗೆ ಗೊತ್ತಾರ ಹೆಣ್ಣು ಸುತ್ತೆ ಹೊತ್ತೇನೋ. ಅಮ್ಮ, ಹಂಗಿಂದೆಲ್ಲ ಮಾತಾಡ್ಬೇಡಮ್ಮ. ನಂಗೆ ಗೊತ್ತಾಯಿಲ್ಲ ಮರಿತೆ. ಆಯ್ತಲ್ಲ ಬಿಡಿ, ಇನ್ಯಾವತ್ತೂ ಅದಕ್ಕೆ ಗೊತ್ತಿಲ್ಲಮ್ಮ. ನಾನು ಹೇಳಿದೆ ಆ ಹೆಣ್ಣಿನ ಹತ್ರ ನಾನು ನಂಬರ್ ಡಿಲೀಟ್ ಮಾಡು ಅಂದ್ಕೊಂಡೆ. ಬೇಕಾದ್ರೆ ನಂಬರೇ ಬದಲಾಯಿಸ್ಕೊಂತೀನಮ್ಮ. ನೀವು ಮಾತ್ರ ಬೇಜಾರು ಮಾಡ್ಕೊಂಡ್ಬೇಡಿ. ಶ್ಯಾಮಲ್ನಿಗೆ ಯಾರು ಅಂತ ಹೇಳ್ಬೇಡಿ. ಶ್ಯಾಮಲ್ನಿಗೆ ಅಂತ ಹೇಳೋಕ್ಕಾಗಂದ್ರೆ ನೀನು ನಂಗೆ ಭಾಷೆ ಮಾಡಿ. ಯಾವತ್ತೂ ಆ ಹೆಣ್ಣಿನ ಸುದ್ದಿಗೆ ಗೊತ್ತಿಲ್ಲ ಅನ್ಕ ಭಾಷೆ ಮಾಡಿ. ಭಾಷೆ ಮಾಡ್ತೇಮ್ಮ. ಇನ್ನು ಯಾವತ್ತೂ ಆ ಹೆಣ್ಣಿನ ಸುದ್ದಿಗೆ ಗೊತ್ತಿಲ್ಲ. ನಿಜ, ಇನ್ನು ಕಾಲೇಜ್ ಬದಿಗೆ ಗೊತ್ತಿಲ್ಲ. ನಾನು ಇಲ್ದಿರು ಬೇಡ ಇದ್ದಿತ್ತು. ಆ ರಸ್ತಿಲಿ ಹಾಪದೆ ಎಂತೆಂತ ಆಯಿ ಅದೊಂಥರ ಸಿಕ್ಕಾಕೊಂಡಂಗೈತೆ. ಸತ್ಯಕ್ಕೂ ಇನ್ಮೇಲೆ ಅವಳು ಸುದ್ದಿಗೂ ಗೊತ್ತಿಲ್ಲ. ಮರ್ಕ್ಬೇಡ ಮಗ, ಮರ್ಕ್ಬೇಡ. ನೀನು ಮರ್ಕ್ ನಂಗೂ ಮರ್ಕ್ ಗೊತ್ತತ್ತು. ಓ ಅಮ್ಮ, ನನ್ನನ್ನು ಪಾಪ ಕೇಳಿ ಇವನೊಟ್ಟಿ ಅಂಥದ್ದು ಇಬ್ಬರು ಮರ್ತಿರಲ್ಲ. ಇದೆಂತ ಕತ್ತಿ ಆಯ್ತು. ಅದು ಮನೆ ಹಿಂದೆ ಸೀಕ್ರೆಟಲ್ಲ ಅಲ್ಲ. ಹಣ್ಣು ಎಂತಾರೋ ನನ್ನ ಕಣಗಿಂದೆ ಕತ್ತಿ ಮಾಡ್ಕೊಂಡಿನ. ಯಾರಿಗೆ ಹೇಳ್ಬೇಡಮ್ಮ ಈ ವಿಷಯ, ಇಲ್ಲಿಗೆ ಬಿಡ ಪ್ಲೀಸ್ ಅಮ್ಮ. ನಿನ್ನ ಕಾಲಿ ಬೀಳ್ತೆ. ತಪ್ಪೈತೆ ಮರಿತಿ. ನೇಗಳು ಹಿಂಗಿಂದೆಲ್ಲ ಮಾಡೋದಿಲ್ಲ ಮರಿತೆ. ಓ, ಎಂತ ಸೀರಿಯಸ್ಸೇ ನಡೀತಿತ್ತಿಲ್ಲ. ಇಲ್ಲೇ ಅಂಟ್ಕೇಮ್ದು ಸ್ವಲ್ಪ ಹೊತ್ತು. ಇಲ್ಲಮ್ಮ, ಇನ್ಮೇಲಿಂದ ನಾನಾಯ್ತು, ನನ್ನ ಕೆಲಸ ಆಯ್ತು ಅಷ್ಟೇ. ಯಾರು ಸುದ್ದಿಗೂ ಹಾತಿಲ್ಲಮ್ಮ. ಬೇಕಂದ್ರೆ ಶ್ಯಾಮಲ್ಲೂ ಮಾತಾಡ್ಸೋದಿಲ್ಲ ಇನ್ಮೇಲೆ.